ಅಕಾಲಿಕ ಮರಣದಿಂದ ಕಣ್ಮರೆಯಾದ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ನಗರದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಯುವ ವಾಹಿನಿ, ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್, ಗುರು ಬೆಳದಿಂಗಳು ಮತ್ತು ಇತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭ ನಮ್ಮ ಕುಡ್ಲ ವಾಹಿನಿಯಿಂದ ನಿರ್ಮಾಣ ಮಾಡಲಾದಂತಹ ನಟ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ನೈಜ ಬದುಕಿನ ಚಿತ್ರಣಗಳನ್ನು ಒಳಗೊಂಡಂತಹ ಸಾಕ್ಷ್ಯ ಚಿತ್ರ ಬಿಡುಗಡೆಗೊಳಿಸಲಾಯಿತು. ಹಿರಿಯ ರಾಜಕಾರಣಿ ಮತ್ತು ಮುತ್ಸದ್ದಿ ಬಿ ಜನಾರ್ದನ ಪೂಜಾರಿ ಅವರು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ನುಡಿನಮನ ಸಲ್ಲಿಸಿದರು. ನಟ ಪುನೀತ್ ಕುರಿತಾಗಿ ಮಾತನಾಡುವಾಗ ಭಾವುಕರಾದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮತ್ತಿತರ ಗಣ್ಯರು ಅಗಲಿದ ನಟ ಪುನೀತ್ಗೆ ನುಡಿನಮನ ಸಲ್ಲಿಸಿದರು. ಕ್ಷಣವಾದಂತಹ ದುರಂತ ಅಪ್ಪುವಿನ ಬದುಕಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೀವನದಲ್ಲಿ ನಡೆದು ಹೋಯಿತು. 1975ರಿಂದ 2021 ತನಕ ನಡೆದಿರುವ ಕಲಾ ಪ್ರಯಾಣ ಒಂದು ನಿಲ್ದಾಣಕ್ಕೆ ಬಂದು ತಲುಪಿದೆ. ಬೆಂಗಳೂರು ರಾಜಧಾನಿ ಸೇರಿದ ಹಾಗೆ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ಪುನೀತ್ ಅವರ ಅಗಲುವಿಕೆಗೆ ಮನ ಮಿಡಿದಿದೆ. ವಿವಿಧ ದೀಪಾಂಜಲಿ, ಪುಷ್ಪಾಂಜಲಿಗಳು ಸಂದಿದೆ. ಕರಾವಳಿಯ, ಕಡಲೂರಿನ, ಕಡಲ ತಡಿಯ, ಉಪ್ಪುಗಾಳಿಯ ಮನಸ್ಸು ಹೇಗೆ ಸ್ಪಂದಿಸ್ತದೆ ಎಂಬುದಕ್ಕೆ ಇದು ಸೂಕ್ತವಾದ, ಯುಕ್ತವಾದ ಉತ್ತರ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಪುಷ್ಪಾಂಜಲಿಯನ್ನು ಸಲ್ಲಿಸಬೇಕಾಗಿ ಕೋರಿಕೆ. ಕುಸುಮದಳಗಳನ್ನು ಪುನೀತ್ ಅವರ ಭಾವಚಿತ್ರಕ್ಕೆ ಸಮರ್ಪಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಹೋಗಿಬಿಟ್ರು. ಭಾರತದ ಮುತ್ತನ್ನು ಕಳೆದುಕೊಂಡು ಬಿಟ್ಟೇವು ನಾವು. ಎಲ್ಲರೂ ಹೇಳಿದರೆ ಭಾರತ ಲೋಕಕ್ಕೆ ಹೋಗಿಬಿಟ್ರು ಅಂತ. ಎಷ್ಟು ಸತ್ಯವಾದ ಮಾತು. ಪುನಃ ಅವರನ್ನು ಕರೆತರಬೇಕಂತ ಸರ್ವ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಕ್ಕಿಲ್ಲ. ದೇವರು ಎಷ್ಟು ಕ್ರೂರಿಯಾಗಿ ಬಿಟ್ಟ. ಎಂಥ ಮಗುವನ್ನು ನೀನು ಸೆಳೆದುಕೊಂಡು ಬಿಟ್ಟೆ ದೇವ. ನಿನಗೆ ಬೇರೆ ಯಾರೂ ಕೂಡ ಸಿಗಲಿಲ್ವಾ? ಎಂಬತ್ತ 4 ವರ್ಷ ಪ್ರಾಯ ತುಂಬಿದ ನಾನು ಇದ್ದೇನೆ. ನನ್ನನ್ನು ನಿನಗೆ ಕೊಂಡೋಗಬಹುದಿತ್ತ, ಆದರೆ ಆ ಮಗುವನ್ನು ನೀನು ಕೊಂಡೋಗಿ ಬಿಟ್ಟೆ. ಇಲ್ಲ, ತಪ್ಪು ಮಾಡಿದ್ದಿ. ನೀನು ಹಾಗೆ ಮಾಡಬಾರದಿತ್ತು ಪರಮಾತ್ಮ. ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ರವರ ಒಂದು ದೈವಾನಿಧನಾದಂಥ ಸಮಯದಲ್ಲಿ ಸಮಾಜ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡಿತು ಅನ್ನೋದರ ಬಗ್ಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶಕ್ಕೆ ಅನುಗುಣವಾಗಿ ಇವತ್ತು
ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ BBC ಮಾಧ್ಯಮ ಕೂಡ ಇವತ್ತು ಅವರು ದೈವಾಧೀನರಾದಂಥ ವಿಚಾರವನ್ನು ಪ್ರಚುರಪಡಿಸ್ತದೆ ಅಂತ ಹೇಳಿದರೆ ಇಡೀ ವಿಶ್ವ ಮಾನವರ ಒಂದು ಗೌರವ ಅಭಿಮಾನವನ್ನು ತನ್ನ ಎಳೆ ವಯಸ್ಸಿನಲ್ಲೇ ಆಕರ್ಷಿಸುವಂಥ ಒಂದು ಶಕ್ತಿಯ ವ್ಯಕ್ತಿತ್ವ ಆಗಿದ್ದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಿಧನರಾಗಿ 11 ದಿವಸ ಆಯಿತು. ಇವತ್ತು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದರೆ ಇವತ್ತು ದೈವಾಧೀನರಾಗಿ ಮಣ್ಣಾದರೂ ಕೂಡ ಅವರ ಸಮಾಧಿಯ ಬಳಿಗೆ ಆಗಮಿಸಿ ಶ್ರದ್ಧಾಂಜಲಿ ಕೋರುವಂಥ ಮಹಾಜನತೆಯನ್ನು ನೋಡಿದಾಗ ರಾಜ್ಕುಮಾರ್ ಅವರು ತನ್ನ ಅಭಿಮಾನಿಗಳನ್ನು ಅಭಿಮಾನಿ ದೇವರು ಅಂತೇಳಿ ಯಾವ ರೀತಿ ಪ್ರಸ್ತುತಪಡಿಸ್ತಿದ್ದೀರಾ, ಅದಕ್ಕೆ ಕಿಂಚಿತ್ತೂ ಲೋಪದೋಷ ಆಗದಂಥ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ತನ್ನ 46ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥದ್ದು ಜಗತ್ತಿನ ಬಹುದೊಡ್ಡ ಸುದ್ದಿಯಲ್ಲಿ ಇದು ಕೂಡ ಒಂದು. ಅವರು ಬರೀ ಸಿನಿಮಾ ನಟರಾದಕ್ಕೋಸ್ಕರ ಇವತ್ತು ಅವರನ್ನು ಜನ ಮೆಚ್ಚಿಕೊಂಡದಲ್ಲ, ರಾಜಕುಮಾರನ ಮುದ್ದಿನ ಮಗ ಅನ್ನುವುದಕ್ಕೋಸ್ಕರ ಕೂಡ ಅವರು ಜಗತ್ತಿನ ಸುದ್ದಿಯಾಗಿದ್ದು ಅಲ್ಲ, ಅವರ ಹೃದಯದಲ್ಲಿರತಕ್ಕಂತಹ ಮಾನವೀಯ ಬೆಳಕು, ಮನುಷ್ಯತ್ವದ ಝಲಕು ಜಗತ್ತಿನ ಒಂದು ಸುದ್ದಿಯಾಗಿರುವುದಕ್ಕೆ ಮೂಲ ಕಾರಣ. ಬಹುಶಃ ಸ್ವಾಮಿ ವಿವೇಕಾನಂದರು ಪುನೀತ್ ರಾಜ್ಕುಮಾರ್ನಂತಹ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಿದಂಥ ಒಂದು ಮಾತು ನನಗೆ ನೆನಪಾಗ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಹೌ ಲಾಂಗ್ ಇಸ್ ಯುವರ್ ಲೈಫ್? ಆಸ್ ಯು ಕಮ್ ಟು ದಿಸ್ ವರ್ಲ್ಡ್, ಲೀವ್ ಸಮ್ ಮಾರ್ಕ್ ಬಿಹೈಂಡ್. Otherwise, where is the difference between you and trees and stones? They too come into existence, decay and die ಅಂತ. ಓ ನನ್ನ ಸಹೋದರ ಸಹೋದರರೇ, ಎಷ್ಟು ವರ್ಷ ನೀವು ಬದುಕುತ್ತೀರಿ? ಒಂದು ವೇಳೆ ನೀವು ಮನುಷ್ಯನಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಿದರೆ ನಿಮ್ಮನ್ನು ನೆನೆಸ್ತಕ್ಕಂಥ ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಈ ಭೂಮಿಯ ಮೇಲೆ ಬಿಟ್ಟು ಹೋಗಿ, ಇಲ್ಲದೆ ಹೋದರೆ ನಿಮಗೂ ಕಲ್ಲು ಮರಗಳಿಗೂ ಏನು ವ್ಯತ್ಯಾಸ ಇದೆ? ಅವು ಹುಟ್ಟುತ್ತವೆ, ಸಾಯುತ್ತವೆ ಅಂತ.